ಚಿತ್ರರಂಗದಲ್ಲಿ ಹೊಸ ಚಿತ್ರವೊಂದು ಬರುತ್ತಿದೆ. ಅದು ಹೊಸ ದೃಷ್ಟಿಕೋನದಲ್ಲಿ. ಹೌದು, ಸತತ 2 ವರ್ಷಗಳ ಬಳಿಕ ಕತ್ತಲೆ ಕೋಣೆ ಚಲನಚಿತ್ರ ಸಂಪೂರ್ಣವಾಗಿ ಸಿದ್ಧಗೊಂಡು ಮುಂದಿನ ವಾರ ಅಂದರೆ ಆಗಸ್ಟ್ 10ನೇ ತಾರೀಕು ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ಮಾಹಿತಿ ನೀಡಿದೆ. ವೃತ್ತಿಯಲ್ಲಿ ಪತ್ರಕರ್ತರಾಗಿರುವ ಉಡುಪಿ ಜಿಲ್ಲೆ ಕುಂದಾಪುರದ ಅಜ್ರಿಯ ಯುವ ಕಥೆಗಾರ ಸಂದೇಶ್ ಶೆಟ್ಟಿ ಅಜ್ರಿ ಸುಮಾರು 8 ವರ್ಷಗಳ ಹಿಂದೆ ಬರೆದ ಕಥೆಯನ್ನ ಚಿತ್ರಕಥೆಯನ್ನಾಗಿಸಿ ಪ್ರಥಮ ಬಾರಿಗೆ ತೆರೆಯ ಹಿಂದೆ ನಿರ್ದೇಶಕರಾಗಿ ಮತ್ತು ತೆರೆಯ ಮುಂದೆ ಚಿತ್ರದ ನಾಯಕ ನಟರಾಗಿ ಕಾಣಿಸಿಕೊಳ್ಳುತ್ತಿರುವ ಚಿತ್ರ ಇದು. ಉಡುಪಿಯ 7-8 ಮಂದಿ ಪತ್ರಕರ್ತರ ಸಮೇತ ಬಹುತೇಕ ಹೊಸ ತಾರಾಂಗಣವಿರುವವು. ಸೈನಿಕನಾಗ ಬಯಸುವ ಹುಡುಗನ ಆಸೆ ಕೈತಪ್ಪಿ ಹೋಗಿ ಆತ ದುಶ್ಚಟದ ದಾಸನಾಗುವುದು ಒಂದೆಡೆಯಾದರೆ ಪತ್ರಿಕೋದ್ಯಮದ ಕುರಿತಾದ ಸ್ಟೋರಿ ಇನ್ನೊಂದು ಕಥಾಭಾಗ. ಕತ್ತಲೆ ಕೋಣೆ ಚಲನಚಿತ್ರದ ಟೈಟಲ್ ತಿಳಿಸುವಂತೆ ಒಂದು ಸೈಕಲಾಜಿಕ್ ಹಾರರ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು ನಿರ್ಮಾಪಕ ಪುರುಷೋತ್ತಮ್ ಅಮೀನ್ ಮುಂಬೈ ಬಂಡವಾಳ ಹೂಡಿದ್ದಾರೆ. ಬಹುತೇಕ 85% ರಾತ್ರಿ ವೇಳೆಯಲ್ಲಿ ಚಿತ್ರೀಕರಣ ನಡೆದಿದ್ದು ಚಿತ್ರದ ಹೊಸ ತಂಡದ ಶ್ರಮ ಚಿತ್ರಕ್ಕೆ ಮೆರುಗನ್ನ ನೀಡಿದೆ. ಚಿತ್ರ ನಿರ್ಮಾಣದ ವೇಳೆ ಸಾಕಷ್ಟು ತರ್ಕಕ್ಕೆ ನಿಲುಕದ ಘಟನೆ ಚಿತ್ರತಂಡಕ್ಕೆ ಅನುಭವ ನೀಡಿದೆಯಂತೆ. 4 ಹಾಡುಗಳಿರುವ ಈ ಚಿತ್ರದಲ್ಲಿ ಮುಂಬೈ ವಾಸಿ ಕನ್ನಡತಿ ಹೇನಿಕಾ ರಾವ್ ನಾಯಕಿಯಾಗಿದ್ದು ಮುಖ್ಯ ಭೂಮಿಕೆಯಲ್ಲಿ ಕುಂದಾಪುರದ ಖ್ಯಾತ ವಕೀಲ ರವಿಕಿರಣ್ ಮುರುಡೇಶ್ವರ್ ಅವರ ಪುತ್ರ ರತಿಕ್ ಮುರುಡೇಶ್ವರ್ ಬಣ್ಣ ಹಚ್ಚಿದ್ದಾರೆ. ಬಿಡುಗಡೆಗೆ ಸಿದ್ಧಗೊಂಡ ಈ ಚಿತ್ರತಂಡ ಕುಂದಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಬಳಿಕ ನಾವೀಗ ಆಗಸ್ಟ್ 10ಕ್ಕೆ ಚಿತ್ರವನ್ನ ರಾಜ್ಯದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೇವೆ. ಅಂದ್ರೆ ತೂಗುದೀಪ್ ದರ್ಶನ್ ಅವರ ದೀಪಕ್ ಅಂತ ಇದ್ದಾರೆ, ದೀಪಕ್ ಅವರ ಪ್ರೊಡಕ್ಷನ್ ನಲ್ಲಿ ಫಿಲ್ಮು 120 ಥಿಯೇಟರ್ನಲ್ಲಿ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಕುಂದಾಪುರದಲ್ಲಿ ವಿನಾಯಕ ಥಿಯೇಟರ್ನಲ್ಲಿ ಮತ್ತೆ ಬೈಂದೂರಿನ ಶಂಕರ್ ಥಿಯೇಟರ್ನಲ್ಲಿ ಕೂಡ ಈ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಫಿಲ್ಮಿನ ಕತೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಗೆ ಅಂತ ಹೇಳಿದ್ರೆ ಅವನಿಗೆ ಒಂದು ಕನಸಿರ್ತದೆ, SLC ನಂತರ ಮುಂದೆ ಏನಾಗಬೇಕು ಅನ್ನುವಂಥ ಕನಸಿರ್ತದೆ ಅವನಿಗೆ. ಆ ಕನಸಿಗೆ ಪೋಷಕರು ಮತ್ತೆ ಶಿಕ್ಷಕರು ಇರ್ಬೋದು ಅಥವಾ ಪರಿಸರ ಪೂರ್ವಕವಾಗಿ ಸಪೋರ್ಟ್ ಮಾಡದೇ ಇದ್ದಾಗ ಆ ಹುಡುಗನ ಜೀವನ ಮುಂದೆ ಏನಾಗ್ತದೆ, ಅವನು ಹೇಗೆ ಮಾದಕ ದ್ರವ್ಯದ ವ್ಯಸನಕ್ಕೆ ಒಳಗಾಗ್ತಾನೆ, ಆ ಮಾದಕ ದ್ರವ್ಯ ಅನ್ನುವಂಥದ್ದು ಅವನನ್ನು ಹೇಗೆ ಎಳ್ಕೊಳ್ತದೆ, ಅದಕ್ಕೆ ರಿಲೇಟೆಡ್ ಒಂದು ಕಥೆ. ಆದರೆ ಮತ್ತೊಂದು ಜರ್ನಲಿಸಮ್, ಪತ್ರಿಕೋದ್ಯಮ. ಆ ಪತ್ರಿಕೋದ್ಯಮದ ಒಂದು ಎಳೆಯನ್ನು ಇಟ್ಕೊಂಡು 2 ಕಥೆಗಳನ್ನು ಮರ್ಜ್ ಮಾಡಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಗಳನ್ನೆಲ್ಲ ಸೇರಿಸಿ ನಾವು ಚಿತ್ರ ಮಾಡಿದ್ದೇವೆ. ನಟರಾದ ರತಿಕ್ ಮುರುಡೇಶ್ವರ್, ಅಶ್ವಥ್ ಆಚಾರ್ಯ, ಓಂ ಕುರು ಬಸ್ರೂರು ಈ ಸಂದರ್ಭ ಹಾಜರಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.